ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನುಷ ಸುವರ್ಣ ಕನ್ನಡ ಬ್ಲಾಗ್ಸ್. ಇವತ್ತು ಸೋಮವಾರ ಸಾಯಂಕಾಲ 5 ಗಂಟೆ ಆಗಿದೆ. ಫುಲ್ ಕೆಲಸ ಇವತ್ತು ಸಿಕ್ಕಾಪಟ್ಟೆ ಸಾಕಾಗಿದೆ. ಇವಾಗ ರೆಸ್ಟ್ ಮಾಡಿ ಈಗ ತಾನೇ ನಾನು ವ್ಲಾಗ್ ಅನ್ನು ಶೂಟ್ ಮಾಡ್ತಾ ಇದ್ದೇನೆ. ಶ್ರುತಿ ಕೂಡ ಹೊರಡ್ತಾ ಇದ್ದಾಳೆ. ಅಂದ್ರೆ ಊರಲ್ಲೇ ಇರ್ತಾಳೆ, ಬಟ್ ಬೇರೆ ಕಡೆ ಇರ್ತಾಳೆ. ಫುಲ್ ಪ್ಯಾಕಿಂಗ್ ಎಲ್ಲ ಜೋರ್ದಾರ್ ನಡೀತಾ ಉಂಟು. ಸೊ ಪ್ಯಾಕಿಂಗ್ ಎಲ್ಲ ಆಯ್ತಾ ಶ್ರುತಿ? ಹೌದು, ಆಯ್ತು. ಎಲ್ರಿಗೂ ಟಾಟಾ ಬಾಯ್ ಬಾಯ್ ಹೇಳು. ನಾವು ಬದ್ದಿಮತವರಿಗೆ ಸಹ ಹೇಳಿ ಬಂದಾಗ ಟಾಟಾ. ಅಲ್ಲಿ ಒಂದು ಬೆಕ್ಕುಂಟು ಇವಳದು, ಡೈಲಿ ಇಲ್ಲಿ ಮನೆಗೆ ತರ್ತಿದ್ಲು ಸಾಯಂಕಾಲ. ಲಾಸ್ಟ್ ಬಾಯ್, ಗುಡ್ ಬೈ. ಪ್ಯಾಕಿಂಗ್ ಎಲ್ಲ ಜೋರ್ದಾರ್ ಆಗಿದೆ. ಪೂರ ಇವಳದ್ದೆ ಬ್ಯಾಗ್. ಇಲ್ಲ, ಇದು ಕೆಳಗಿದ ಬ್ಯಾಗ್ ಮತ್ತೆ ಇದು ಬ್ಯಾಗ್ ಮತ್ತೆ ಅದು ಚಾಟ ಒಂದು ಶ್ರೀಲಕ್ಷ್ಮಿ ಬ್ಯಾಗಿನ. ಆದ್ರೆ ಸಹ ಫುಲ್ ಭಯಂಕರ ಉಂಟು ಲಗೇಜ್. 4, 5, 6. ಇದಂತ ಇದು ಯೋಗ ಮಾಡಿ ಯಾವಾಗ ಮಾಡುದು? ಮಾಡಿದ್ರೆ 5 times ಮಾಡಿದ್ರೆ ಬಾಯ್ ಬಾಯ್ ಬಾಯ್. ಚಲೋ ಜಾಗ್ರತೆ ಇರು. ಅಲ್ಲ, ಇದು ನಂಗೆ ಮೊದಲಿಂದ ಇದು ಮಾರಿಗೋಲ್ಡ್ ಬಿಸ್ಕೆಟ್ ನೀರಿಗೆ ಮುಳಿಸಿ ತಿನ್ನೋದಂದ್ರೆ ನನ್ನ ತುಂಬಾ 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 ಫೇವ್ರೇಟ್. ಸ್ವಲ್ಪ ಜನರಿಗೆ ಇದು ನೋಡ್ಲಿಕ್ಕೆ ಒಂಥರ ಆಗ್ಬೋದು, ಬಟ್ ನನ್ಗಂತೂ ಟೇಸ್ಟ್ ಅಂತೂ ತುಂಬಾ ಸೂಪರ್ ಆಗಿರ್ತದೆ. ನೀವು ಸಹ ಟ್ರೈ ಮಾಡಿ. ನಾನು ಅಮ್ಮನಿಗೆ ಹೇಳಿದೆ ಬೇಕಂತ, ಅವ್ರು ಬೇಡ ಹೇಳ್ತಿದ್ದಾರೆ. ನಂಗೆ ತುಂಬಾ ಇಷ್ಟ ಮೊದ್ಲಿಂದ, ಸಣ್ಣದಿರಲಿಲ್ಲ. ಚಾನಿಗೆ ಮಾಡಿ ಕೊಡ್ತೇವೆ ಬೇಕಿದ್ರೆ, ಚಾನ ಬೇಕಿದ್ರೆ ಮಾಡಿ ಕೊಡ್ತೇವೆ. ಟೆನ್ಷನ್ ನಾನು ಮೊನ್ನೆ ತಕೊಳ್ಳೋದೇ ಆಗುತ್ತೆ. ನಂಗೆ ಇದು ನೀರಿಗೆ ಮುಳಿಸಿ ತಿನ್ಬೇಕು ಅಂತ. ಇಲ್ಲ, ಇದು ಮಾತ್ರ, ಬೇರೆ ಬಿಸ್ಕೆಟ್ ಇಲ್ಲ. ಇದು ಮಾರಿಗೋಲ್ಡ್ ಬಿಸ್ಕೆಟ್ ಮಾತ್ರ. ತುಂಬಾ ಜನ ಮಾಡ್ತಾರೆ, ನನ್ನಾಗಿನವ್ರು ತುಂಬಾ ಜನ ಇರ್ಬೋದು. ನಾನು ಫಸ್ಟ್ ಕೇಳಿದೆ ಮನೆ ಬಿಸ್ಕೆಟ್. ನೀವು ಸಹ ಟ್ರೈ ಮಾಡಿ ನೋಡಿ ಆಯ್ತಾ? ನಮ್ಗೆ ಅಗತ್ಯ ಇಲ್ಲ. ನಾಳೆ ಚಾದ ಕಾಫಿಗೆ ಮುಟ್ಟಿದ್ವಿ. ಸೊ ಇವತ್ತು ಟ್ಯೂಸ್ಡೇ ಬೆಳಿಗ್ಗೆ ನಮ್ಗೆ ಒಂದ್ 2-3 ದಿನ ಫುಲ್ ಬಿಸಿಲಿದ್ದಿತ್ತು. ಇವಾಗ ಜೋರ್ ಮಳೆ ಹಿಡ್ದಿದೆ, ಫುಲ್ ಮೋಡ ಇದೆ ಹೊರಗಡೆ. ಸೊ ವೆದರ್ ಸ್ವಲ್ಪ ಒಳ್ಳೇದಾಗ್ತದೆ, ಮನೆಯೊಳಗೆ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಸುಲಭ ಆಗ್ತದೆ. ಇಲ್ದಿದ್ರೆ ಫುಲ್ ಬೆವರು ಸುರ್ಕೊಂಡು ತುಂಬಾ ಕಷ್ಟ ಆಗ್ತದೆ ಕೆಲಸ ಮಾಡ್ಲಿಕ್ಕೆ. ಇವತ್ತು ನಮ್ಮ ಮನೆಯಲ್ಲಿ ಕ್ಯಾಪ್ಸಿಕಮ್ ಮತ್ತೆ ಆಲೂಗಡ್ಡೆದ್ದು ಅಮ್ಮ ಒಂದು ಸೆಮಿ ಗ್ರೇವಿ ತರ ಮಾಡ್ತಾರೆ. ತುಂಬಾ ಒಳ್ಳೇದಾಗ್ತದೆ. ನಮ್ಮ ರೆಸ್ಟೋರೆಂಟ್ ಅಲ್ಲೆಲ್ಲ ವೆಜ್ ಕಡಾಯಿ ಸಿಗ್ತದೆ ನೋಡಿ, ಅದೇ ರೀತಿ ಆಗ್ತದೆ. ಸೊ ಎಲ್ಲರ ಫೇವ್ರೇಟ್ ನಮ್ಮ ಮನೆಯಲ್ಲಿ. ಸೊ ಇವತ್ತು ನಿಮ್ ಜೊತೆ ಆ ರೆಸಿಪಿನ ನಾನು ಶೇರ್ ಮಾಡ್ತೇನೆ, ಮತ್ತೆ ಅಮ್ಮ ಪ್ರಿಪೇರ್ ಮಾಡುವಾಗ. ಇದಕ್ಕೆ ಯಾವ್ದು ವೆಜಿಟೇಬಲ್ಸ್ ಹಾಕ್ಬೋದು. ಕ್ಯಾಪ್ಸಿಕಮ್ ಜೊತೆ ಆಲೂಗಡ್ಡೆ, ಕ್ಯಾರೆಟ್ ಸಹ ಹಾಕ್ಬೋದು, ಅಥವಾ ನೀವು ಕಾಲಿಫ್ಲವರ್, ಆಲೂಗಡ್ಡೆ ಸಹ ಅದೇ ಸಹ ಮಾಡ್ಬೋದು. ಈ ಕ್ಯಾರೆಟ್ ಇರ್ಲಿಲ್ಲ, ಸೊ ಅದಕ್ಕೆ ನಾವು ಬರೀ ಕ್ಯಾಪ್ಸಿಕಮ್ ಮತ್ತೆ ಆಲೂಗಡ್ಡೆದು ಬಾಜಿ ಮಾಡ್ತಾ ಇದ್ದೇವೆ. ಸೊ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಆಗಿದೆ. ಸೊ ಒಂದು ಎಕ್ಸ್ಟ್ರಾ ಆನಿಯನ್ ಕೂಡ ಈ ತರ ಸ್ಲೈಸ್ ಮಾಡಿ ಹಾಕೊಳ್ಳಿಕ್ಕಿದೆ. ಆಮೇಲೆ ಇದು ಒಂದು 4 ಮೀಡಿಯಂ ಸೈಜ್ ಇದು ಟೊಮ್ಯಾಟೊ, ಇದೊಂದು 2 ಆನಿಯನ್ ಈ ತರ ತುಂಬಾ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು. ಆಮೇಲೆ ಇಲ್ಲಿ ಶುಂಠಿ ಮತ್ತೆ ಬೆಳ್ಳುಳ್ಳಿಯನ್ನ ಈ ತರ ಸ್ವಲ್ಪ ಕ್ರಶ್ ಮಾಡಿ ಇಟ್ಕೊಂಡಿದ್ದೇವೆ. 1 ಟೇಬಲ್ ಸ್ಪೂನ್ ಅಷ್ಟು ಇದು ಕಡಲೆ ಹಿಟ್ಟು, 1.5 ಫ್ರೈ ಮಾಡ್ಬೇಕಾ? ಸ್ವಲ್ಪ ಲೈಟ್ ಆಗಿ, ಸ್ವಲ್ಪ ಅದು ಕಲರ್ ಹೌದಾ ಅಲ್ವಾ ಅಂತ ಚೇಂಜ್ ಆಗ್ಬೇಕಷ್ಟೇ. 1.5 ಟೇಬಲ್ ಸ್ಪೂನ್ ಅಲ್ಲ? 1.5 ಟೇಬಲ್ ಸ್ಪೂನ್. ನಮ್ದು ಹೇಗೆ ಕ್ವಾಂಟಿಟಿ ಇರ್ತದೆ ಅದ್ರ ಮೇಲೆ. ಅದೇ ನಾವಿಲ್ಲಿ 3 ಕ್ಯಾಪ್ಸಿಕಮ್ ತಕೊಂಡಿದ್ದೇವೆ, 2 ಆಲೂಗಡ್ಡೆ, 1 ನೀರುಳ್ಳಿ ತಕೊಂಡಿದ್ದೇವೆ. ಇದನ್ನು ಫ್ರೈ ಮಾಡಿ ಬದಿಗಿಡ್ಬೇಕು, ಅದು ಮತ್ತೆ ಹಾಕ್ಲಿಕ್ಕೆ ತರಕಾರಿ ಎಲ್ಲ ಬೆಂದಾದ್ಮೇಲೆ. ಸ್ವಲ್ಪ ಆಮೇಲೆ ಎಣ್ಣೆ ಬಿಸಿ ಮಾಡ್ಕೊಂಡು ಇದ್ರಲ್ಲಿ ಈ ವೆಜಿಟೇಬಲ್ಸ್ ಅನ್ನ ಫ್ರೈ ಮಾಡ್ಕೊಳ್ಬೇಕು. ಲೈಟ್ ಫ್ರೈ ಮಾಡಿ ತೆಗಿಬೇಕು. ಗ್ಯಾಸ್ ಫಾಸ್ಟ್ ಅಲ್ಲೇ ಇಟ್ಕೊಂಡು ಫ್ರೈ ಮಾಡ್ಬೇಕಲ್ಲ? ಅದು ಸ್ವಲ್ಪ ಅದ್ರದ್ದು ಬ್ರೌನ್ ಸೈಡ್ ಕಲರ್ ಚೇಂಜ್ ಆಗ್ತದೆ. ಚೂರ್ ಕಲರ್ ಚೇಂಜ್ ಆದ್ರೆ ಸಾಕು, ಹೆಚ್ಚು ಫ್ರೈ ಮಾಡ್ಬೇಕಂತ. ಇಷ್ಟು ಫ್ರೈ ಆದ್ರೆ ಸಾಕು, ಸ್ವಲ್ಪ ಗೋಲ್ಡನ್ ಕಲರ್ ಬರ್ತದೆ ಲೈಟ್ ಅಲ್ಲಿ, ಅಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು. ಸೊ ಅದೇ ರೀತಿ ಕ್ಯಾಪ್ಸಿಕಮ್ ಮತ್ತೆ ಆನಿಯನ್ ಅನ್ನ ಕೂಡ ಫ್ರೈ ಮಾಡ್ಕೊಳ್ಬೇಕು. ತುಂಬಾ ಜಾಸ್ತಿ ಏನ್ ಫ್ರೈ ಮಾಡ್ಲಿಕ್ಕಿಲ್ಲ, ಜಸ್ಟ್ ಕಲರ್ ಚೇಂಜ್ ಆದ್ರೆ ಸಾಕು. ಈಗ ಫ್ರೈ ಮಾಡಿ ಇಟ್ಟಂತ ಎಣ್ಣೆನೆ ತಕೊಂಡಿದ್ದೇವೆ ನಾವು, ಅದೇ ಎಣ್ಣೆಗೆ ಈಗ ಒಗ್ಗರಣೆ ಇಡಬೇಕು. ಇನ್ನಷ್ಟು ಸಾಸಿವೆ, 1 ಟೀ ಸ್ಪೂನ್ ಇದು ಜೀರಿಗೆ, ಅದು ಪಟ ಇಳಿದ್ಮೇಲೆ ನೀರುಳ್ಳಿಗೆ ಎಷ್ಟು ಫ್ರೈ ಆಗ್ಬೇಕು? ಹೀಗೆ ಸ್ವಲ್ಪ ಡಾರ್ಕ್ ಆಗ್ಬೇಕಂತ ಇಲ್ಲ, ಸ್ವಲ್ಪ ಪಿಂಕ್ ಕಲರ್, ಸ್ವಲ್ಪ ಕಲರ್ ಚೇಂಜ್ ಆದ್ರೆ. ನೀರುಳ್ಳಿ ಫ್ರೈ ಆದ ನಂತರ ಟೊಮೆಟೊ ಹಾಕೊಂಡು ಫ್ರೈ ಮಾಡ್ಬೇಕು. ಟೊಮೆಟೊ ಹಾಕಿ ಇದು
ಬೆಳ್ಳುಳ್ಳಿ ಮತ್ತೆ ಶುಂಠಿ ಪೇಸ್ಟ್ ಹಾಕಿ ಸ್ವಲ್ಪ ತಿರ್ಸಿ ಒಂಚೂರು ಉಪ್ಪು ಹಾಕ್ಬೇಕು. ಟೊಮೆಟೊ ಬೇಗ ಬೇಯ್ತದೆ. ಮತ್ತೆ ಮುಚ್ಚಿ ಇಡ್ಬೇಕು, ಒಂದು 5 ನಿಮಿಷ ಬೇಯಲಿಕ್ಕೆ ಬಿಡ್ಬೇಕು. ಟೊಮೆಟೊ ಫುಲ್ ಮ್ಯಾಶ್ ಆದ ನಂತರ ಅದಕ್ಕೆಲ್ಲ ಫ್ರೈ ಮಾಡಿ ಇಟ್ಕೊಂಡಿರೋ ವೆಜಿಟೇಬಲ್ಸ್ ಅನ್ನ ಹಾಕೊಳ್ಬೇಕು. ಇವೆಲ್ಲ ಹೀಗೆ ಸರಿ ಮಿಕ್ಸ್ ಆದ್ಮೇಲೆ ಒಂದು 5 ನಿಮಿಷ ಮುಚ್ಚಳ ಹಾಕಿ ಮೆಲ್ಲ ಗ್ಯಾಸ್ ಅಲ್ಲಿ ಬೇಯಿಸ್ಬೇಕು. ಅಂದ್ರೆ ಸುಮಾರು ಅರ್ಧಕ್ಕೆ ಅಂಶ ಬೆಂದಿದಲ್ಲ ಎಣ್ಣೆಯಲ್ಲಿ. ಒಂದು 5 ನಿಮಿಷ ಇಟ್ಟರೆ ಬೇಯ್ದು ಮತ್ತೆ ಹಾಗೆ ಬೇಯ್ದಿದ್ರೆ ಮತ್ತೆ ಜಾಸ್ತಿ ಬೇಯಿಸ್ಬೋದು. ಒಂದು 5 ನಿಮಿಷ ಮುಚ್ಚಿ ಇಟ್ಟು ಮೆಲ್ಲ ಗ್ಯಾಸ್ ಅಲ್ಲಿ ಬೇಯಿಸ್ಬೇಕು. ಅರ್ಧ ಟೀ ಸ್ಪೂನ್ ಜೀರಿಗೆ ಪೌಡರ್, ಮತ್ತೊಂದು ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, 1 ಟೀ ಸ್ಪೂನ್ ನಷ್ಟು ಚಿಲ್ಲಿ ಪೌಡರ್, 1/4 ಟೀ ಸ್ಪೂನ್ ನಷ್ಟು ಹಳದಿ ಪೌಡರ್. ಸೊ ಇದು ಮಸಾಲಾ ಪೌಡರ್ ಎಲ್ಲ ಹಾಕಿ ಆದ ನಂತರ ನಾವಾಗ ರೋಸ್ಟ್ ಮಾಡಿ ಇಟ್ಕೊಂಡಿರುವಂತ ಕಡಲೆ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ 3 ಕಪ್ ನೀರು ಹಾಕ್ಬೇಕು. ನೀರನ್ನು ಹಾಕಿ 5 ನಿಮಿಷ ಕುದಿಸ್ಬೇಕು. ನಾವು ಈ ಕಪ್ ಅಲ್ಲಿ 3 ಕಪ್ ನೀರ್ ಹಾಕೊಳ್ತಾ ಇದ್ದೇವೆ. ಇದು 1 ಟೀ ಕಪ್ ಬರ್ತದೆ ನೋಡಿ, ಅದ್ರದ್ದು ಸೇಮ್ ಮೆಜರ್ಮೆಂಟ್ ಇದು. ಸೊ ಅದ್ರಲ್ಲಿ 3 ಕಪ್ ಹಾಕೊಳ್ಬೇಕು. ಕಡಲೆ ಹಿಟ್ಟು ಹಾಕಿರೋದ್ರಿಂದ ಗ್ರೇವಿ ಸ್ವಲ್ಪ ತಿಕ್ ಆಗ್ತದೆ. ಈಗ ನಿಮ್ಗೆ ಸ್ವಲ್ಪ ನೀರ್ ತೋರ್ತಾ ಇರ್ಬೋದು, ಬಟ್ ಇದು ಸ್ವಲ್ಪ ಟೈಮ್ ನಂತರ ಕುದ್ದ ನಂತರ ತಿಕ್ ಆಗ್ತದೆ. 1 ಟೀ ಸ್ಪೂನ್ ಸಕ್ಕರೆ. ಇದು ಇನ್ನೆಷ್ಟು ಒಂದು 5 ನಿಮಿಷ ಬೇಯಬೇಕಾ? 5 ನಿಮಿಷ ಅದು ಕೊದಿ ಬರಬೇಕು. ಒಳ್ಳೆ 5 ನಿಮಿಷ ಮೆಲ್ಲ ಗ್ಯಾಸ್ ಅಲ್ಲಿ ಕೊದಿ ಬಂದ ಮಸಾಲೆ ಎಲ್ಲ ಸರಿಯಾಗಿ ಹಿಡಿತದೆ ನೋಡಿ. ಇವಾಗ ಇದು ಗ್ರೇವಿ ಆಗ್ತಾ ಬಂದಿದೆ, ಬಾಯ್ಲ್ ಆಗಿ ಈಗ ಎಷ್ಟು ತಿಕ್ ಆಗಿದೆ ನೋಡಿ ಗ್ರೇವಿ. ಸೊ ಇಷ್ಟಾದ ನಂತರ ಸಾಕು, ಮತ್ತೆ ಗ್ಯಾಸ್ ಬಂದ್ ಮಾಡಿ ಮತ್ತೆ ಇದಕ್ಕೆ ಒಗ್ಗರಣೆ ಹಾಕ್ಲಿಕ್ಕೆ ಉಂಟು. ಸೊ ಇಲ್ಲಿ ತುಪ್ಪದ ಒಗ್ಗರಣೆ ಕೊಡ್ಬೇಕು. ಇದಕ್ಕೆ ಒಂದು 2 ಟೀ ಸ್ಪೂನ್ ಅಷ್ಟು ತುಪ್ಪ ತಕೊಂಡಿದ್ದೇವೆ. ಇದಕ್ಕೆ 1 ಟೀ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಬೇಕು, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್. ಇದನ್ನು ಒಂದು ಲೈಟ್ ಫ್ರೈ ಮಾಡಿ ಮತ್ತೆ ಅದಕ್ಕೆ ಹಾಕ್ಬೇಕು. ಸೊ ಇದು ಒಗ್ಗರಣೆ ಆದ ನಂತರ ಮತ್ತೆ ಲಿಂಬು ಹಾಗೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡ್ಬೇಕು. ಸೊ ಇಲ್ಲಿಗೆ ಕ್ಯಾಪ್ಸಿಕಮ್ ಆಲೂಗಡ್ಡೆದ್ದು ಗ್ರೇವಿ ರೆಡಿ ಆಗ್ತದೆ. ಸೊ ಇವಾಗ 2 ಗಂಟೆ ಆಗಿದೆ, ಊಟ ಮಾಡ್ಬೇಕು. ಈಗ ಸ್ವಲ್ಪ ಲೇಟ್ ಆಯ್ತು. ನನ್ನ ಹಸ್ಬೆಂಡ್ ಊಟ ಮಾಡಿದ್ರು, ಅವರಿಗೆ ಕೆಲಸ ಉಂಟಂತ. ಸೊ ನಾನ್ ಮತ್ತೆ ಅತ್ತೆ ಈಗ ಮಾಡ್ಬೇಕು. ಸೊ ಆಗ ನಿಮ್ಗೆ ಅದು ಗ್ರೇವಿ ತೋರಿಸಿದಲ್ಲ, ತುಂಬಾನೇ ಚೆನ್ನಾಗಾಗ್ತದೆ. ನೀವು ಸಹ ಟ್ರೈ ಮಾಡಿ ಮನೆಯಲ್ಲಿ. ಹಾಗೆ ಅದ್ರ ಜೊತೆಗೆ ನಮ್ಗೆ ಮೊಸರಿದು ಕಡಿ ಮಾಡಿದ್ದಾರೆ, ಇದು ಕೂಡ ತುಂಬಾ ಒಳ್ಳೇದಾಗ್ತದೆ. ಸೊ ನನ್ಗಿನ್ನು ಊಟ ಮಾಡಿ ಇದು ವಿಡಿಯೋ ಎಡಿಟ್ ಮಾಡಿ ಇವತ್ತೇ ಪೋಸ್ಟ್ ಮಾಡ್ಲಿಕ್ಕಿದೆ. ಆಲ್ರೆಡಿ 2 ಗಂಟೆ ಆಗಿದೆ. ಇನ್ನು ಎಡಿಟಿಂಗ್ ಆಗ್ಬೇಕು, ಆಮೇಲೆ ಅದು ಕನ್ವರ್ಟ್ ಆಗಿ ಅಪ್ಲೋಡ್ ಆಗ್ಲಿಕ್ಕೆ ಇನ್ನೂ ಟೈಮ್ ತಗೊಳ್ತದೆ. ಸೊ ಒಂದು 5 ಗಂಟೆ ಹೊತ್ತಿಗೆ ಮೋಸ್ಟ್ಲಿ ನಾನು ಟ್ರೈ ಮಾಡ್ತೇನೆ 5 ಗಂಟೆ ಒಳಗೆ ಹಾಕ್ಲಿಕ್ಕೆ. ಸೊ ನಾನು ನಿಮ್ಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.